ಅಕ್ರಮ ಟೋಲ್ ಸುಲಿಗೆಯನ್ನು ತಡೆಯಲು ವಿಫಲರಾದ ಬಿಜೆಪಿ ಶಾಸಕ ಸಂಸದರುಗಳ ಜನವಿರೋಧಿ ನೀತಿ ಖಂಡಿಸಿ ಸುರತ್ಕಲ್ ಟೋಲ್ ಸುಂಕವನ್ನು ಹೆಜಮಾಡಿಯಲ್ಲಿ ಸಂಗ್ರಹಿಸುವ ಸುಲಿಗೆ ನೀತಿಯನ್ನು ಕೈಬಿಡುವಂತೆ ಒತ್ತಾಯಿಸಿ ಹೆಜಮಾಡಿ ಟೋಲ್ ವಿರೋಧಿ ಸಂಘಟನೆ ಉಡುಪಿ ಜಿಲ್ಲೆಯ ಸಮಾನ ಮನಸ್ಕ ಸಂಘಟನೆಗಳ ಸೇರಿ ಶುಕ್ರವಾರ ಬೆಳಗ್ಗೆಯಿಂದ ಹೆಜಮಾಡಿ ಟೋಲ್ ಪ್ಲಾಜಾ ಬಳಿ ಸಾಮೂಹಿಕ ಧರಣಿಯನ್ನು ನಡೆಸಿತು. ಕೂಡಲೇ ಪ್ರತ್ಯಕ್ಷ ಹಾಪೇರು ಅಂಚಾದ ಬಿಜೆಪಿ ತಕ್ಕಲೆ ಟೋಲುಡು ಮುಳು ತೆರಿಗೆ ಜಾಸ್ತಿ ಮಲ್ತೇರು ಪಂಡ ಆರು ಇಡೆ ಬರ್ಪುಜೀರು ಅರೆ ದಾರಾಣ ಸುದ್ದಿ ಕೊರ್ಪುಜಿ ಮೂಜಿ ಪುಣ ಮೂಡ್ತುಡು ಕೂಡಲೇ ಬರು ಸುರತ್ಕಲ್ ಟೋಲ್ನ ಪುಣ ಮೂಡ್ತುಡು ಕೂಡಲೇ ಇರು ಬರೋಡು ಪಂಡ ಹೆಚ್ಚಿನ ನಿಮಿಷ ಗುಜರಾತ್ಲಂತ ಮೂಲ ಪುಡ್ದು ಈಡೆ ಪಾರ್ ಬರ್ಪೇರು ಕನಿಷ್ಠ ಈ ಒಂದು ಆದೇಶ ಬರ್ಕೊಂಡು ಈ ಆದೇಶನ ಓದು ಅದು ನನ್ನ ಆದೇಶ ಒಂದು ಪ್ರಸ್ತಾಪ ಬರ್ತದೆ. ಆದೇಶ ಮಧ್ಯರಾತ್ರಿ ಕಣ್ಣು ಮುಚ್ಚಿದೆಲ್ಲ ಬರೆದು ಬಿಡುಗಡೆ ಮಾಡ್ಬೋದು. ಒಂದು ಗಜೆಟ್ ನೋಟಿಫಿಕೇಶನ್ ಆವಡುಂದಂಡ ಅದಕ್ಕೆ ಸಾರ ಮೇಲೆ ಉಂಟು, ಸಾರ ಪ್ರೋಸೆಸ್ ಉಂಟು. ನಮ್ಮ ವಿಧಾನಸಭೆ ಪಾತ್ರ ಲೋಕಸಭೆ ಇತ್ತಿನ ವಿನಯಣ್ಣಗೈತೆ ಜಾಸ್ತಿ ಅನುಭವ ಏತು ಪೂರ ಸರ್ಕಾರದ ಗಜೆಟ್ ನೋಟಿಫಿಕೇಶನ್ ಆವಟ ಏತು ಬೇಲೆ ಉಂಟು ಅಂದ್ರೆ ಈ ಪೂರ ಅವಧಿಲಿ ಆಯ್ತಾ ಕರಡುನು ಆಯ್ತಾ ಡ್ರಾಫ್ಟುನು ನಮ್ಮ ರಡ್ಡು ಜಿಲ್ಲೆದ MLA ತೂತು ಜೇರನ್ನು ಬಂದಂಡ ಮುಕ್ಕಳು ವಾಸಿ ಮೇದ ಜನನಾಯಕರು ಬಂದು ಅರ್ಥ ಆಗ್ತದೆ. ಪಂಡ ಒಂದು MLA ಬಂಡ ಕುಶಾಲತ್ತು, ಒಂದು MP ಬಂಡ ಕುಶಾಲತ್ತು, ಲಕ್ಷಾಂತರ ಜನಗಳನ್ನು ಒತ್ತೊಂದು ಓಟು ಮಾಡಿರಪ್ಪ ಆ ತಿತ್ತಿನಗಳಿಗೆ ಒಂದು ಈ ಕನಿಷ್ಠ ತಿಳುವಳಿಕೆ ಉಪ್ಪಂದ್ರೆ ನಮ್ಮ ಈ ಉಡುಪಿ ಭಾಗದಕ್ಕೂ ಹೆಚ್ಚಾದ ಐತಟಿಗೆ ರಡ್ಡು ಜಿಲ್ಲೆದ ಜನಗಳಿಗೆ ಆತಂಕಡೆ ಉಳ್ಳ ನಮ್ಮ ತರತ ಮಿತ್ತು ಕತ್ತಿ ತೂಗಂದೇ ಉಂಟು ಅದ ಇನಿ ಕೆಲವರು ಪಂಪೆ ದಾದಾ ಟೋಲ್ಗೇಟ್ ಮುರಾಣಿ ಮುಟ್ಟ ಬಂದ ಇದ್ದೇವೆ ಮಧ್ಯರಾತ್ರಿ ಮುಟ್ಟ ದಾದಾ ನಿಖಿಲ್ ಹೋರಾಟ ಮಲ್ತ ದಾದಾ ಇನಿ ಮಾರೆ ಅವಳು ತೆಪ್ಪರ ಶುರು ಮಲ್ತೇರಪ್ಪ ಅದ ಮೂಲು ಇದೆ ಜೊತ್ತೊಂಜಿದ್ದಿ ಬಂದಾಗ ಅವರು ಆದೇಶನ ರದ್ದಾಡುತ್ತೆ ಕುಡದ ನೋಟಿಫಿಕೇಶನ್ ಆದುಂಡು ಅವ್ರು ರದ್ದಾಗ್ಬಿಟ್ಟ ನಿಖಿಲ್ ಜನಗಳಿಗೆ ಉಪಕಾರ ಮಲ್ದಿಜಾರ ಬಂದೆ ಅರ್ಥ ಬಂದೆ ಬಹಳ ಸ್ಪಷ್ಟವಾದ ಕಾಣ್ತು ತೆಗ್ಲೇ ಗೊತ್ತು ನಿಖಿಲ್ ಬಾರಿ ಹುಷಾರ್ದಕ್ಕೂ ಇನಿ ಕೆಲವು ಬಿಜೆಪಿ ಪಾತ್ರ ಬಂದಿರು ಕೋಣೆ